ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡಬೇಕು. ಜೊತೆಗೆ ಅನೇಕ ಅಗತ್ಯ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರದ ಬಿಸಿ ಬಂಟ್ವಾಳದಲ್ಲೂ ಕೂಡ ಕಂಡು ಬಂದಿದ್ದು, ಮಧ್ಯಾಹ್ನದ ಬಳಿಕ ಕೆಎಸ್ಆರ್ಟಿಸಿ ಬಸ್ಸುಗಳು ರಸ್ತೆಗೆ ಇಳಿಯದೆ ಬಸ್ ನಿಲ್ದಾಣದಲ್ಲಿ ನಿಂತಹ ದೃಶ್ಯ ಕಂಡುಬಂತು. 2020ರಿಂದ ವೇತನ ಪರಿಷ್ಕರಣೆ ಮಾಡಬೇಕು, 38 ತಿಂಗಳ ಹಿಂಬಾಕಿ ಜೊತೆಗೆ ಅನಂತರದ 18 ತಿಂಗಳ ವೇತನ ಪರಿಷ್ಕರಣೆ ಮಾಡಬೇಕು, ಬಾಕಿ ಉಳಿಸಿಕೊಂಡಂತಹ ಎಲ್ಲ 38 ತಿಂಗಳ ಮೊತ್ತ ಬಿಡುಗಡೆ ಮಾಡಬೇಕು, ಸರ್ಕಾರಿ ನೌಕರರ ಸರಿಸಮಾನ ವೇತನವನ್ನು ಕೂಡ ನೀಡಬೇಕು, ನೌಕರರ ಮೇಲಿನ ಪ್ರಕರಣ ರದ್ದು ಮಾಡಬೇಕು ಎಂಬುದು ನೌಕರರ ಬೇಡಿಕೆಯಾಗಿದೆ. ಸರ್ಕಾರದ ಧೋರಣೆಯನ್ನ ಖಂಡಿಸಿ ನೌಕರರು ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ. ಬಿಸಿ ರೋಡಿನ ಬಸ್ ಡಿಪೋದಲ್ಲಿ ಬಸ್ಗಳು ಸಾಲಾಗಿ ನಿಂತಿದ್ದು, ಚಾಲಕರು ಹಾಗೂ ನಿರ್ವಾಹಕರುಗಳು ಅಲ್ಲೇ ಉಳಿದುಕೊಂಡಿದ್ದಾರೆ. ಸರ್ಕಾರದ ಸ್ಪಷ್ಟವಾದ ನಿಲುವಿನ ಬಳಿಕವೇ ಬಸ್ ಹೊರಡಲಿದೆ ಎನ್ನುತ್ತಾರೆ ಸಿಬ್ಬಂದಿ. ಮಂಗಳೂರು, ಪುತ್ತೂರು, ಬೆಳ್ತಂಗಡಿ, ಸುಳ್ಯ, ಉಪ್ಪಿನಂಗಡಿ ಹೀಗೆ ಬಹುತೇಕ ಕಡೆಗಳಿಗೆ ಸಿಸಿ ಬಸ್ಗಳ ಓಡಾಟವಿರುವ ಕಾರಣಕ್ಕೆ ಪ್ರಯಾಣಿಕರಿಗೆ ದೊಡ್ಡದಾದ ತೊಂದರೆಯಂತೂ ಆಗಿಲ್ಲ. ಆದರೆ ಜಿಲ್ಲೆಯ ಕೆಲವೊಂದು ಕಡೆಗಳಿಗೆ ಸರ್ಕಾರಿ ಬಸ್ಗಳು ಮಾತ್ರ ಓಡಾಟವನ್ನು ನಡೆಸ್ತಾ ಇರೋದ್ರಿಂದಾಗಿ ಅಲ್ಲಿನ ಪ್ರಯಾಣಿಕರಿಗೆ ಸಂಕಷ್ಟ ಎದುರಾಗಿದ್ದು, ಖಾಸಗಿ ವಾಹನಗಳ ಮೊರೆ ಹೋಗಬೇಕಾಗಿದೆ. ನಮ್ಮ ಬೇಡಿಕೆಗಳಿಗೆ ಕೈಗಾರಿಕಾ ಒಪ್ಪಂದ 4 ವರ್ಷಕ್ಕೊಮ್ಮೆ ಆಗಬೇಕು. ಆದರೆ ಮುಖ್ಯಮಂತ್ರಿಯವರ ಒಂದು ಧೋರಣೆಯಿಂದಾಗಿ ಮತ್ತು ಅವರ ನಿನ್ನೆಯ ಮೀಟಿಂಗಲ್ಲಿ ಸಭೆ ವಿಫಲ ಆದ ಕಾರಣ ಇವತ್ತು ಮುಷ್ಕರದ ಹಾದಿಯನ್ನು ಹಿಡಿಯಬೇಕಾದಂಥ ಪರಿಸ್ಥಿತಿ ನಮ್ಮ ಸಿಬ್ಬಂದಿಗಳಿಗೆ ಬಂದಿದೆ. ಆದರೆ ಈ ಮುಷ್ಕರಕ್ಕೆ ನಾವಂತೂ ಖಂಡಿತ ಕಾರಣಕರ್ತರಲ್ಲ. ಸರ್ಕಾರವೇ ಇದನ್ನು ನಡೆಸ್ತಾ ಇದೆ ಅಂತ ನಾವು ಹೇಳಬೇಕಾಗ್ತದೆ. ಯಾಕೆಂತ ಹೇಳಿದರೆ ಕೈಗಾರಿಕಾ ಒಪ್ಪಂದವನ್ನು 4 ವರ್ಷಕ್ಕೊಮ್ಮೆ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಸಂವಿಧಾನಾತ್ಮಕವಾಗಿರುವಂಥ ಒಂದು ಹಕ್ಕುಗಳು. ಅದನ್ನು ಈ ಹಿಂದೆ ಮಾನ್ಯ ಮುಖ್ಯಮಂತ್ರಿಯವರು ವಿರೋಧ ಪಕ್ಷದಲ್ಲಿದ್ದ ಸಂದರ್ಭದಲ್ಲಿ ಸಹ ಅವರು ಹೇಳಿದ್ದಾರೆ, ಇಂಥ ಎಸ್ಮಾ ಕಾನೂನುಗಳು ಅಥವಾ ಇನ್ಯಾವುದೇ ಕಾನೂನುಗಳನ್ನು ಬಲಪ್ರಯೋಗ ಮಾಡಿ ಕಾರ್ಮಿಕರ ಹಕ್ಕನ್ನು ಕಸಿಯಬಾರದು ಅಂತ ಹೇಳಿದ್ದಾರೆ. ಆದರೆ ಇವತ್ತು ಅವರೇ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಅವರು ಜ್ಞಾಪಿಸ್ಕೊಳ್ಬೇಕಾಗಿತ್ತು. ನಾವು ನ್ಯಾಯಬಾಹಿರವಾದ ಯಾವುದೇ ಹಕ್ಕುಗಳನ್ನು ಕೇಳ್ತಾ ಇಲ್ಲ. ನಮ್ಮ ಬದುಕಿಗಾಗಿ ವೇತನ ಜಾಸ್ತಿ ಆಗಬೇಕಾಗಿದೆ, ನಾವು ಬದುಕಬೇಕಾಗಿದೆ. ಇನ್ನಿತರ ಸಂಸ್ಥೆಗಳಲ್ಲಿ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಇರುವಂಥ ವೇತನವು ಮತ್ತು ನಮ್ಮಲ್ಲಿರುವಂಥ ವೇತನ ಅಜಗಜಾಂತರ ವ್ಯತ್ಯಾಸ ಇದೆ. ನಮ್ಮ ವೇತನವನ್ನು ಹೆಚ್ಚಿಗೆ ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ, ಸಂಸ್ಥೆಯ ಕರ್ತವ್ಯ ಎರಡೂ ಆಗಿದೆ. ಸಂಸ್ಥೆ ಮತ್ತು ಸರ್ಕಾರ ಹೊಂದಾಣಿಕೆ ಮಾಡಿಕೊಂಡು ಈ ವೇತನ ಪರಿಷ್ಕರಣೆಯನ್ನು ಮಾಡಬಹುದು. ಇದೇನು ತುಂಬ ಹೊತ್ತು ಹೋಗುವಂಥದ್ದಲ್ಲ.